ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ನಿರಂತರವಾಗಿ ಮುಂದುವರಿಯುತ್ತಾ ಇದ್ದು, ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಇಂದು ಜಿಲ್ಲೆಗೆ ಆಗಮಿಸಿದ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜತೆ ಮಾತನಾಡಿ, ಇದನ್ನ ನೈತಿಕ ಪೊಲೀಸ್ಗಿರಿ ಎನ್ನುವ ಬದಲು ಅನೈತಿಕ ಪೊಲೀಸ್ಗಿರಿ ಅಂತ ಕರೆಯಬೇಕಾಗುತ್ತೆ. ಕಾನೂನನ್ನ ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡೋದು, ಭಯ ಸೃಷ್ಟಿಸುವುದು ಮತ್ತು ದಬ್ಬಾಳಿಕೆ ನಡೆಸುವುದನ್ನು ಸಹಿಸಲು ಸಾಧ್ಯ ಇಲ್ಲ. ಇಂತಹ ಕೃತ್ಯಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿದರು. ಇಂತಹ ಘಟನೆಗಳಿಂದ ವಿದ್ಯಾರ್ಥಿಗಳು ಮಂಗಳೂರಿಗೆ ವಿದ್ಯಾರ್ಜನೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಲು ಭಯ ಆಗ್ತಾ ಇದೆ ಅಂತ ನನ್ನ ಬಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಭಯ ಪಡಬೇಡಿ ಅಂತ ವಿದ್ಯಾರ್ಥಿಗಳನ್ನ ಹೇಳಿ ಕಳಿಸಿದ್ದೇನೆ. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ನಡೀತಾ ಇದೆ. ಮತೀಯವಾದಿ ಶಕ್ತಿಗಳು ಈ ಕೆಲಸದಲ್ಲಿ ಸೇರಿಕೊಳ್ತಾ ಇವೆ. ಇಂತಹ ಕೆಲಸ ಮಾಡುವವರನ್ನ ಗಡೀಪಾರು ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ಇಂತಹ ಕ್ರಿಮಿನಲ್ಗಳಿಗೆ ಬಿಜೆಪಿ ಬೆಂಬಲಿಸ್ತಾ ಇದೆ ಅಂತ ಆರೋಪಿಸಿದ ಅವರು ಜಿಲ್ಲೆಯಲ್ಲಿ ಸಾಮರಸ್ಯ ಇರುವುದು ಬೇಡವೇ ಅಂತ ಪ್ರಶ್ನಿಸಿದ್ರು. ಶಾಂತಿ ಸೌಹಾರ್ದತೆಗೆ ಬಿಜೆಪಿ ಸಹಕಾರ ನೀಡಬೇಕು ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಈ ಅನೈತಿಕ ಪೊಲೀಸ್ಗಿರಿ ಅಂತಲೇ ಹೇಳಬೇಕಿದೆ. ನೈತಿಕನೋ ಅನೈತಿಕನೋ, ಬಟ್ ಒಟ್ಟಿನಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಹಲ್ಲೆ ಮಾಡುವಂಥದ್ದು, ಭಯಭೀತಿ ಸೃಷ್ಟಿ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಸಹಿಸೋಕ್ಕಾಗೋದಿಲ್ಲ, ಸಹಿಸಬಾರ್ದು. ಸೊ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಭಾಳ ನಿರ್ದಿಷ್ಟವಾಗಿ ಕಠಿಣವಾದಂಥ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ. ಅದರ ಪ್ರಕಾರ ಅವರು ಎಲ್ಲೆಲ್ಲಿ ಈ ಥರದ ಒಂದು ಘಟನೆಗಳಾದಾಗ ಸ್ಪಷ್ಟವಾದಂಥ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಅವ್ರು ಮಾಡ್ತಾಯಿದ್ದಾರೆ. ಅದನ್ನು ಮುಂದುವರಿಸ್ತಾರೆ. ಇದಕ್ಕೆ ಯಾವುದೇ ರೀತಿಯ ಸಹನೆ ನಮ್ಮಿಂದ ಇರೋದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಇದು ಏನಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಈ ಒಂದು ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಈ ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ನಿನ್ನೆ ಕೆಲವು ಸ್ಟೂಡೆಂಟ್ಸ್ ಸಿಕ್ಕಿದ್ರು. ಅವ್ರಿಗೆ ಇಲ್ಲಿ ಅಡ್ಮಿಷನ್ ಆಗಿತ್ತು ಮಂಗಳೂರಿನಲ್ಲಿ. ಸರ್ ನಾವು ಅಲ್ಲಿ ಹೋಗಬೇಕಾ ಬೇಡವಾ, ನಮ್ಗೆ ಭಯ ಆಗ್ತಾಯಿದೆ ಅಂತ ಹೇಳಿದ್ರು. ಅಂದರೆ ಇವತ್ತು ಇಲ್ಲ ಪರವಾಗಿಲ್ಲ ಹೋಗಿ ಏನು ತೊಂದರೆ ಇಲ್ಲ, ಯಾವುದೋ ಈ ಸಣ್ಣ ಪುಟ್ಟ ಒಂದೆರಡು ಇನ್ಸಿಡೆಂಟ್ಸ್ ಆಗಿರ್ಬೋದು, ಬಟ್ ನೀವು ಭಯ ಪಡಬೇಡಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಟ್ಟೆ. ಅಂದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಈ ಒಂದು ಕೋಮು ಶಕ್ತಿಗಳಿದಾರಲ್ಲ ಅವರು ಅದನ್ನು ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ನಾವು ಸಹಿಸಬಾರ್ದು. ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಳ್ತಕ್ಕಂಥದ್ದಕ್ಕೆ ಮತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಕೂಡ ಉದ್ದೇಶಪೂರ್ವಕವಾಗಿ ಕೂಡ ಕೆಲಸ ಮಾಡ್ತಾರೆ. ಎಲ್ಲ ಇದೆ. ಯಾರು ಈ ಕೋಮು ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಜನ ಇದ್ದಾರಲ್ಲ ಅವರೆಲ್ಲ ಸೇರ್ಕೊಳ್ತಾರೆ. ಅದರಲ್ಲಿ ಅವರೆಲ್ಲರೂ ಕೂಡ ಸೇರ್ಕೊಳ್ತಾರೆ. ಯಾರು ಈ ಮತೀಯವಾದಿ ಶಕ್ತಿಗಳಿದೆ ಅವರೆಲ್ಲರೂ ಕೂಡ ಇದರಲ್ಲಿ ಸೇರ್ಕೊಳ್ತಾರೆ. ಅದಕ್ಕೆ ಅಂಥ ಒಂದು ವ್ಯಕ್ತಿಗಳ ವಿರುದ್ಧ ಅದರಲ್ಲೂ ಕೂಡ ದುರುದ್ದೇಶದಿಂದ ಈ ಜಿಲ್ಲೆಯ ಹೆಸರನ್ನು ಹಾಳು ಮಾಡೋದಕ್ಕೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ಆಗಬಾರ್ದು ಅಂತ ಉದ್ದೇಶದಿಂದ ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹನೆ ಇರೋದಿಲ್ಲ. ಅದು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅವರು ಅದರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ. ಅದೆಲ್ಲ ರಚನೆ ಮಾಡಿ ಅದಕ್ಕೆಲ್ಲ ಯಾವ ರೀತಿಯಾಗಿ ಅದು ಕೆಲಸ ಕಾರ್ಯಗಳು ಮಾಡಬೇಕು ಅದು ಅವ್ರ ಮಟ್ಟದಲ್ಲಿ ಅವ್ರು ತಗೊಳ್ತಾ ಇದ್ದಾರೆ. ಚೇಂಜಸ್ ಅಂತ ಹೇಳಿದ್ರೆ ನಾವು ಅಂಥವ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ನಿಗಾವನ್ನು ವಹಿಸ್ತೀವಿ, ಅವ್ರನ್ನ ಗಡೀಪಾರು ಮಾಡ್ತೀವಿ. ಅವ್ರು ಇದೇ ರೀತಿ ಅವರು ಯಾರ್ಯಾರು ಈ ಥರ ಕ್ರಮ ತಗೊಳ್ತಾರೆ ಪೊಲೀಸರು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಅಂಥ ವ್ಯಕ್ತಿಗಳನ್ನ ಈ ಜಿಲ್ಲೆಯಿಂದ ಹೊರಗೆ ಹಾಕ್ಬಿಡ್ಬೇಕು ಅಷ್ಟೇ. ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿನ ಅವ್ರಿಗೆ ಏನಂತ ಹೇಳಬೇಕು? ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪಕ್ಷ ಅಂತ ಹೇಳ್ಬೇಕು ನಾವು. ಯಾಕೆ ಇವರೆಲ್ಲ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅವರು ಈಗ ಈ ಜಿಲ್ಲೆಯಲ್ಲಿ ಅವರಿಗೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಈ ಜಿಲ್ಲೆ ಹೆಸರನ್ನು ಉಳಿಸಬಾರ್ದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು? ಈ ಜಿಲ್ಲೆಯಲ್ಲಿ ಒಳ್ಳೆ ಸಾಮರಸ್ಯವನ್ನು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಆಗ್ತಕ್ಕಂಥ ಸಹಕಾರ ಕೊಡಬಾರ್ದ?